ಮನುಷ್ಯನಿಗೆ 100 ವರ್ಷ ಆಯಸ್ಸು ಸಿಕ್ಕಿದ್ದು ಹೇಗೆ? ಒಬ್ಬ ಮನುಷ್ಯನಿಗೆ ಬ್ರಹ್ಮ 100 ವರ್ಷ ಆಯಸ್ಸು ಕೊಟ್ಟಿದ್ದು ನಿಜಾನಾ? ಯಾಕೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಮನುಷ್ಯನಿಗೆ ಇಷ್ಟೊಂದು ಆಯಸ್ಸು ಸಿಕ್ಕಿದ್ದು? ಇದಕ್ಕೆ ನಿಜವಾದ ಕಾರಣ ಏನು? ಮನುಷ್ಯ ಯಾವ ಯಾವ ಪ್ರಾಣಿಗಳ ಆಯಸ್ಸನ್ನ ಬದುಕುತ್ತಾನೆ? ನೀವು ಮನುಷ್ಯರಾದರೂ ಯಾಕೆ ನಾಯಿ, ಕತ್ತೆ, ಗೂಬೆ ತರ ನಮ್ಮ ಜೀವನವನ್ನ ಜೀವಿಸುತ್ತೇವೆ? ಹೌದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಒಮ್ಮೆ ಹಂಸ ಕೈಲಾಸದತ್ತ ಹೋಗುವಾಗ ಗೂಬೆ, ಕತ್ತೆ, ನಾಯಿ ಈ 3 ಪ್ರಾಣಿಗಳು ನಗುನಗುತ್ತಾ ಕೈಲಾಸದಿಂದ ವಾಪಸ್ಸು ಬರುತ್ತಿರುವುದನ್ನ ಕಂಡು ಆಶ್ಚರ್ಯಚಕಿತವಾಗುತ್ತದೆ. ಯಾಕೆ ಈ 3 ಪ್ರಾಣಿಗಳು ಇಷ್ಟೊಂದು ಖುಷಿಯಾಗಿ ಬರುತ್ತದೆ ಎಂದು ತುಂಬಾನೇ ಯೋಚನೆ ಮಾಡುತ್ತದೆ. ಇದೇ ಕಾರಣ ಕೊನೆಗೆ ಈ ಹಂಸ ಕೈಲಾಸವನ್ನ ಏರಿ ಈ ಪ್ರಶ್ನೆಯನ್ನ ಕೈಲಾಸದಲ್ಲಿ ವಾಸಿಸುತ್ತಿದ್ದ ಶಿವನಿಗೆ ಕೇಳುತ್ತದೆ. ಯಾಕೆ ಈ 3 ಪ್ರಾಣಿಗಳು ಅಷ್ಟೊಂದು ಖುಷಿಯಾಗಿ ಹೋದವು ಅಂತ. ಅದಕ್ಕೆ ಶಿವ ಈ ಒಂದು ಚಿಕ್ಕ ಕಥೆಯನ್ನ ಹೇಳುತ್ತಾನೆ. ಒಮ್ಮೆ ಬ್ರಹ್ಮ ಕತ್ತೆ, ನಾಯಿ, ಗೂಬೆ ಮತ್ತು ಮನುಷ್ಯರಿಗೆ ಆಯಸ್ಸನ್ನ ಹಂಚುತ್ತಿದ್ದ. ಬ್ರಹ್ಮ ಈ 4 ಜೀವಿಗಳಿಗೆ 40 ವರ್ಷಗಳ ಆಯಸ್ಸನ್ನ ಕೊಡುತ್ತಾನೆ. ಇದನ್ನು ಕೇಳಿದಂತ ನಾಯಿ ತುಂಬಾನೇ ಬೇಜಾರಾಗುತ್ತದೆ. ಓ ಬ್ರಹ್ಮದೇವನೇ, ನಾನು 40 ವರ್ಷಗಳ ಕಾಲ ಈ ಆಯಸ್ಸನ್ನ ಹೇಗೆ ಕಳೆಯಲಿ? ಪ್ರತಿನಿತ್ಯ ನಾನು ಕಂಡವರ ಮೇಲೆ ಬೊಗಳಬೇಕು, ರಾತ್ರಿಯೆಲ್ಲ ನನ್ನ ಮನೆಯ ಮಾಲೀಕರನ್ನ ಕಾಯಬೇಕು, ಸರಿಯಾಗಿ ಊಟ ಕೂಡ ಸಿಗುವುದಿಲ್ಲ, ನಿದ್ದೆ ಆಗುವುದಿಲ್ಲ, ಕೇವಲ ಬೊಗಳುತ್ತಾ 40 ವರ್ಷ ನಾನು ಹೇಗೆ ಬದುಕಲಿ? ಈ ಬದುಕು ಬದುಕಲ್ಲ, ಬದಲಾಗಿ ಇದು ನರಕ. ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಆಯಸ್ಸನ್ನ 20 ವರ್ಷ ಕಡಿಮೆ ಮಾಡುವಂತ ಅಂಗಲಾಚಿಸುತ್ತದೆ. ಅದಕ್ಕೆ ಬ್ರಹ್ಮದೇವ ಹೇಳುತ್ತಾನೆ, ಹೇ ನಾಯಿ, ಅದು ಸಾಧ್ಯವಿಲ್ಲ. ಒಂದು ವೇಳೆ ನಿನ್ನ 20 ವರ್ಷಗಳ ಆಯಸ್ಸನ್ನ ಬಾಕಿ ಇರುವ ಈ 3 ಪ್ರಾಣಿಗಳಲ್ಲಿ ಯಾರಾದರೂ ಅದನ್ನ ಸ್ವೀಕರಿಸಿದರೆ ನಾನು ಆ 20 ವರ್ಷ ಆಯಸ್ಸನ್ನ ಬೇರೆಯವರಿಗೆ ಹಂಚುತ್ತೇನೆ. ಆಗ ಗೂಬೆ ಹಾಗೂ ಕತ್ತೆ 2 ಸುಮ್ಮನೆ ಇದ್ದವು. ಅವು ನಾಯಿಗಳ ಆಯಸ್ಸನ್ನು ತೆಗೆದುಕೊಳ್ಳಲು ಮುಂದಾಗುವುದಿಲ್ಲ, ಯಾಕಂದ್ರೆ ಅವರ ಜೀವನವೇ ಹಾಳಾಗಿ ಹೋಗಿದೆ. ಅಂತಹದ್ರಲ್ಲಿ ನಾಯಿಯ 20 ವರ್ಷ ತಮಗೆ ಬೇಡ ಅಂತ ಬ್ರಹ್ಮನಿಗೆ ಖಡಾಖಂಡಿತವಾಗಿ ಹೇಳುತ್ತವೆ. ಅಷ್ಟರಲ್ಲಿ ಅಲ್ಲಿದ್ದ ಮನುಷ್ಯ, ಹೇ ಬ್ರಹ್ಮದೇವ, ನನಗೆ ನೀನು 40 ವರ್ಷ ಕೊಟ್ಟಿದ್ದೀಯಾ, ಅದು ನನಗೆ ಸಾಕಾಗುವುದಿಲ್ಲ, ನನಗೆ ಆ ನಾಯಿಯ 20 ವರ್ಷವನ್ನ ಕೊಟ್ಟು ಬಿಡು. ಹೀಗೆ ಮನುಷ್ಯ ಕೇಳಿದಾಗ ಬ್ರಹ್ಮ ಆ ನಾಯಿಯ 20 ವರ್ಷವನ್ನ ಮನುಷ್ಯನಿಗೆ ದಯಪಾಲಿಸುತ್ತಾನೆ. ಇದನ್ನು ನೋಡಿದಂತಹ ಕತ್ತೆ ಅದು ಕೂಡ ಬ್ರಹ್ಮನಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ, ಸ್ವಾಮಿ, ನನಗೆ ನೀವು 40 ವರ್ಷಗಳನ್ನ ಕೊಟ್ಟಿದ್ದೀರಾ, ದಿನರಾತ್ರಿ ನಾನು ಮನುಷ್ಯರ ಭಾರವನ್ನ ಎತ್ತಿಕೊಂಡು ಓಡಾಡಬೇಕಾಗುತ್ತದೆ, ನನಗೆ ತುಂಬಾ ಕಷ್ಟವಾಗುತ್ತದೆ, ದಯವಿಟ್ಟು ನನಗೆ 40 ವರ್ಷ ಆಯಸ್ಸು ಬೇಡ, ನನ್ನ 20 ವರ್ಷ ಆಯಸ್ಸನ್ನ ಬೇರೆ ಯಾರಾದರಿಗೂ ಕೊಟ್ಟು ಬಿಡಿ ಅಂತ ಬೇಡಿಕೊಳ್ಳುತ್ತದೆ. ಆಗ ಬ್ರಹ್ಮದೇವ, ಏ ಕತ್ತೆ, ಒಂದು ವೇಳೆ ನಿನ್ನ 20 ವರ್ಷ ಬೇರೆ ಯಾರಾದರೂ ಸ್ವೀಕರಿಸಲು ಮುಂದಾಗಿದ್ದಲ್ಲಿ ಅದನ್ನು ಒಪ್ಪಿಕೊಳ್ಳುವುದಿದ್ದರೆ ನಾನು ಅವರಿಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಇಷ್ಟು ಹೇಳುತ್ತಲೇ ಮನುಷ್ಯ ಮತ್ತೆ ಎದ್ದು, ಸ್ವಾಮಿ, ನನಗೆ 60 ವರ್ಷ ಸಾಕಾಗುವುದಿಲ್ಲ, ದಯವಿಟ್ಟು ಕತ್ತೆಯ 20 ವರ್ಷವನ್ನ ನನಗೆ ದಯಪಾಲಿಸಿ ಅಂತ ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಬ್ರಹ್ಮದೇವ ತಥಾಸ್ತು ಅನ್ನುತ್ತಾನೆ. ಈಗ ಮನುಷ್ಯನಿಗೆ 80 ವರ್ಷ ಪ್ರಾಪ್ತಿಯಾಗುತ್ತದೆ. ನಾಯಿ ಮತ್ತು ಕತ್ತೆಗಳ ವರಸೆಯನ್ನು ಕೇಳುತ್ತಿದ್ದ ಗೂಬೆ ತನ್ನ ಬಗ್ಗೆಯೂ ಬ್ರಹ್ಮನಲ್ಲಿ ಕೇಳಿಕೊಳ್ಳುತ್ತದೆ. ತಂದೆ ಬ್ರಹ್ಮದೇವ, ನೀನು ಯಾಕೆ ನನಗೆ 40 ವರ್ಷವನ್ನ ದಯಪಾಲಿಸಿದೆ? ಇಂತಹ ಕಷ್ಟಕರ ಜೀವನ ನನಗೆ 40 ವರ್ಷ ಕಾಲ ಬದುಕಲು ಸಾಧ್ಯವಿಲ್ಲ. ನನಗೆ ಸರಿಯಾಗಿ ಕಣ್ಣು ಕಾಣುವುದಿಲ್ಲ, ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ. ಇಂತಹ ಕಷ್ಟಕರ ಜೀವನವನ್ನ ನಾನು 40 ವರ್ಷ ಕಾಲ ನಿಭಾಯಿಸಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ವಯಸ್ಸನ್ನ 20 ವರ್ಷ ಕಡಿಮೆ ಮಾಡುವಂತ ಬೇಡಿಕೊಳ್ಳುತ್ತದೆ. ಸಾಧ್ಯವಾದಷ್ಟು ಈ 20 ವರ್ಷಗಳಲ್ಲಿ ಈ ಕಷ್ಟಕರ ಜೀವನವನ್ನು ನಾನು ಸಹಿಸಿಕೊಂಡು ಸಂಪೂರ್ಣವಾಗಿ ಮಾಡುತ್ತೇನೆ. ಆಗ ಬ್ರಹ್ಮದೇವ, ಆಯಿತು, ಒಂದು ವೇಳೆ ಬೇರೆ ಯಾರಾದರೂ ನಿನ್ನ 20 ವರ್ಷವನ್ನ ಸ್ವೀಕರಿಸಿದರೆ ಅದನ್ನು ನಾನು ಅವರಿಗೆ ದಯಪಾಲಿಸುತ್ತೇನೆ ಎಂದು ಬ್ರಹ್ಮ ಹೇಳುತ್ತಾನೆ. ಗೂಬೆ ಈ ಮಾತನ್ನು ಕೇಳಿಸಿಕೊಂಡ ಅಲ್ಲಿಯೇ ಇದ್ದ ಮನುಷ್ಯ ಪ್ರಾಣಿ, ಬ್ರಹ್ಮದೇವ, ನನಗೆ 80 ವರ್ಷ ಸಾಕಾಗುವುದಿಲ್ಲ, ಕನಿಷ್ಠ ಪಕ್ಷ ನನಗೆ 100 ವರ್ಷ ಆಯಸ್ಸು ಬೇಕು, ದಯವಿಟ್ಟು ಆ ಗೂಬೆಯ 20 ವರ್ಷವನ್ನ ನನಗೆ ದಯಪಾಲಿಸುವಂತ ಬ್ರಹ್ಮನಲ್ಲಿ ಮನುಷ್ಯ ಬೇಡಿಕೊಳ್ಳುತ್ತಾನೆ. ಆಯಿತು ಎಂದು ಬ್ರಹ್ಮದೇವ ಗೂಬೆಯ 20 ವರ್ಷ ಆಯಸ್ಸನ್ನ ಮನುಷ್ಯನಿಗೆ ದಯಪಾಲಿಸುತ್ತಾನೆ. ಹೀಗೆ ಮನುಷ್ಯನಿಗೆ 100 ವರ್ಷ ಆಯಸ್ಸು ಈ ಭೂಮಿಯ ಮೇಲೆ ದೊರೆಯುತ್ತದೆ. ಶಿವನ ಈ ಕಥೆಯನ್ನು ಕೇಳಿದಂತಹ ಹಂಸಕ್ಕೆ ಮನುಷ್ಯನ ಈ ಒಂದು ಆಸೆಯನ್ನು ಕಂಡು
ವಿಚಿತ್ರ ಅನಿಸುತ್ತದೆ. ಹಾಗಾದರೆ ಮನುಷ್ಯ ನಾಯಿ, ಕತ್ತೆ ಹಾಗೂ ಗೂಬೆಯ ಆಯಸ್ಸನ್ನು ಹೇಗೆ ಬದುಕುತ್ತಾನೆ ಅನ್ನುವುದನ್ನ ಹಂಸ ಶಿವನಿಗೆ ಪ್ರಶ್ನೆ ಹಾಕುತ್ತದೆ. ಆಗ ಶಿವ ಹೇಳುತ್ತಾನೆ, ನಿಜ ಹೇಳಬೇಕೆಂದ್ರೆ ಮನುಷ್ಯನಿಗೆ 40 ವರ್ಷ ಆಯಸ್ಸು ಸರಿಯಾಗಿತ್ತು. ಮನುಷ್ಯ ತನ್ನ ಜೀವನವನ್ನ ಸಂತೋಷವಾಗಿ ಕಳೆಯಬೇಕೆಂದ್ರೆ ಆ 40 ವರ್ಷ ಆಯಸ್ಸು ಸಾಕು. ಆದರೆ ಮಾನವನಿಗೆ ಆಸೆ ಅನ್ನೋದು ತುಂಬಾ ಇದೆ. ಅದರಲ್ಲೂ ಅತಿ ಆಸೆ ತುಂಬಾ ಕೆಟ್ಟದ್ದು. ಮನುಷ್ಯ ಏನೇ ಸಾಧಿಸಬೇಕೆಂದ್ರೆ 40 ವರ್ಷ ಆಯಸ್ಸಿನಲ್ಲಿ ಸಾಧಿಸಬೇಕು. ಆಗ ಮಾತ್ರ ಅವನು ಸಂತೋಷವಾಗಿ ಇರಲು ಸಾಧ್ಯ. ಮನುಷ್ಯ 40 ವರ್ಷಗಳವರೆಗೆ ಒಬ್ಬ ಮನುಷ್ಯನಾಗಿ ಬದುಕುತ್ತಾನೆ. ಆದರೆ ಏನು ಮಾಡುವುದು? ಮನುಷ್ಯನ ಅತಿ ಆಸೆಗೆ 40 ವರ್ಷ ಆದ ಮೇಲೆ ಒಬ್ಬ ಮನುಷ್ಯ ನಾಯಿ, ಕತ್ತೆ, ಗೂಬೆಯ ಆಯಸ್ಸನ್ನ ಕೂಡ ಬದುಕುತ್ತಾನೆ. ಮನುಷ್ಯ ಏನೇ ಸಾಧಿಸಿದರೂ ಅದು 40 ವರ್ಷಗಳ ಒಳಗೆ. ಮನುಷ್ಯ ಏನೇ ಸುಖಪಟ್ಟರೂ ಅದು 40 ವರ್ಷಗಳ ಒಳಗೆ. ಮನುಷ್ಯ ಏನೇ ಮೋಜು ಮಸ್ತಿ ಮಾಡಿದರೂ ಅದು 40 ವರ್ಷಗಳ ಮಾತ್ರ. ಇದನ್ನೆಲ್ಲ ಕೇಳಿದ ಹಂಸ ಶಿವನಿಗೆ ಒಂದು ಪ್ರಶ್ನೆ ಕೇಳುತ್ತದೆ. ಹೇ ಮಹಾದೇವ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅದು ಹೇಗೆ ಒಬ್ಬ ಮನುಷ್ಯ ಒಂದು ಕತ್ತೆಯ ಜೀವನವನ್ನ ನಿಭಾಯಿಸಲು ಸಾಧ್ಯ ಎಂದು. ಅದಕ್ಕೆ ಶಿವ ಈ ರೀತಿಯಾಗಿ ಹೇಳುತ್ತಾನೆ, ಏ ಹಂಸವೇ, 40 ವರ್ಷಗಳವರೆಗೆ ಮನುಷ್ಯನ ಜೀವನವನ್ನ ಬದುಕುತ್ತಾನೆ. ತದನಂತರ 40 ರಿಂದ 60 ವರ್ಷಗಳವರೆಗೆ ಕತ್ತೆಯ ಜೀವನವನ್ನ ಜೀವಿಸುತ್ತಾನೆ. ಕೆಲಸ ಸಿಕ್ಕ ಮೇಲೆ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಭಾರವನ್ನ ಕತ್ತೆಯ ಹಾಗೆ ಸಹಿಸಬೇಕಾಗುತ್ತದೆ. ಸಂಸಾರದ ಜಂಜಾಟದ ಭಾರವನ್ನ ಸಹಿಸಬೇಕಾಗುತ್ತದೆ. ಕತ್ತೆ ಹಾಗೆ ದುಡಿದು ತನ್ನ ಕುಟುಂಬವನ್ನ ಸಾಕಬೇಕಾಗುತ್ತದೆ. 40 ವರ್ಷಗಳವರೆಗೆ ಪಟ್ಟ ಸಂತೋಷ, ಆಡಿದ ಮೋಜಿ ಮಸ್ತಿ 40 ವರ್ಷಗಳ ನಂತರ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಕುಟುಂಬವನ್ನ ಸಾಕುವ ಭಾರ ಅವನ ಮೇಲೆ ಇರುತ್ತದೆ. ಈ ರೀತಿ ಒಬ್ಬ ಮನುಷ್ಯ 20 ವರ್ಷಗಳ ಕಾಲ ಕತ್ತೆಯ ಜೀವನವನ್ನ ಜೀವಿಸಬೇಕಾಗುತ್ತದೆ. ಶಿವನ ಈ ಉತ್ತರವನ್ನ ಕೇಳಿ ಹಂಸ ಸಂತುಷ್ಟವಾಗುತ್ತದೆ. ಆದರೆ ಅದಕ್ಕೆ ಒಬ್ಬ ಮನುಷ್ಯ ನಾಯಿಯ ಜೀವನವನ್ನ ಹೇಗೆ ನಿಭಾಯಿಸುತ್ತಾನೆ ಅಂತ ಕೇಳುತ್ತದೆ. ಅದಕ್ಕೆ ಪರಮಾತ್ಮ ಈ ರೀತಿಯಾಗಿ ಉತ್ತರ ಕೊಡುತ್ತಾನೆ, ಹೇ ಹಂಸವೇ, ಒಬ್ಬ ಮನುಷ್ಯ 60 ರಿಂದ 80 ವರ್ಷಗಳ ಕಾಲ ಒಂದು ನಾಯಿಯ ಜೀವನವನ್ನ ಜೀವಿಸುತ್ತಾನೆ. 60 ವರ್ಷಗಳ ನಂತರ ಮನುಷ್ಯ ಮನೆಯ ಹೊರಗೆ ಕೂತು ಬರುವವರನ್ನ ಹೋಗುವವರನ್ನ ನೋಡುವುದೇ ಅವನ ಕೆಲಸವಾಗುತ್ತದೆ. ಮನೆಯನ್ನ ಕಾಯುವುದು ಅವನ ಕೆಲಸವಾಗುತ್ತದೆ. ಬೇರೆಯವರಿಗೆ ಯಾವಾಗಲೂ ಸಲಹೆ ಕೊಡುವುದೇ ಅವನ ಕೆಲಸವಾಗುತ್ತದೆ. ಆದರೆ ದುರದೃಷ್ಟ, ಅವನ ಸಲಹೆಗಳನ್ನು ಯಾರೂ ಕೇಳುವುದಿಲ್ಲ. ಇದರಿಂದ ಮನುಷ್ಯ ಕಂಡವರ ಮೇಲೆ ನಾಯಿಯ ಹಾಗೆ ಬೈಯುವುದು, ಕಿರ್ಚಾಡುವುದು, ಸುಖ ಸುಮ್ಮನೆ ಮಾತಿಗೆ ತಲೆ ತಿನ್ನುವ ಕೆಲಸ ಮಾಡುತ್ತಾನೆ. ನಿನ್ನ ಸುತ್ತಮುತ್ತ ನೀನೇ ನೋಡಿರಬಹುದು. ಇವತ್ತು ವಯಸ್ಸಾದವರ ಮಾತುಗಳನ್ನ, ಹಿರಿಯರ ಮಾತುಗಳನ್ನ ಯಾರೊಬ್ಬರು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಅವರು ಬಗಳುತ್ತಾನೆ ಇರುತ್ತಾರೆ, ಬೇರೆಯವರು ಹೋಗುತ್ತಾನೆ ಇರುತ್ತಾರೆ. ಈ ರೀತಿ ಮನುಷ್ಯ 20 ವರ್ಷಗಳ ಕಾಲ ಒಂದು ನಾಯಿಯ ಜೀವನವನ್ನ ಜೀವಿಸುತ್ತಾನೆ. ಈ ಮಾತನ್ನ ಕೇಳಿ ನಿಜಕ್ಕೂ ಹಂಸ ಪ್ರಸನ್ನವಾಗುತ್ತದೆ. ಹಾಗೂ ಕೊನೆಯದಾಗಿ ಒಂದು ಗೂಬೆಯ ಜೀವನವನ್ನ ಹೇಗೆ ನಡೆಸುತ್ತಾನೆ ಎಂದು ಕೇಳುತ್ತದೆ. ಅದಕ್ಕೆ ಶಿವ ಈ ರೀತಿಯಾಗಿ ಹೇಳುತ್ತಾನೆ, ಒಂದು ಗೂಬೆಗೆ ಸರಿಯಾಗಿ ಕಿವಿ ಕೇಳಿಸುವುದಿಲ್ಲ ಹಾಗೂ ಕಣ್ಣು ಕಾಣಿಸುವುದಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯ 80 ರಿಂದ 100 ವರ್ಷಗಳವರೆಗೆ ಆ 20 ವರ್ಷಗಳನ್ನ ಇಂತಹ ದುಸ್ಥಿತಿಯಲ್ಲಿ ಜೀವನವನ್ನ ಕಳೆಯಬೇಕಾಗುತ್ತದೆ. ಹೌದು, 80 ರಿಂದ 100 ವರ್ಷದ ವಯಸ್ಸಿನ ಮನುಷ್ಯರಿಗೆ ಈ ಒಂದು ಕಷ್ಟವನ್ನ ಅನುಭವಿಸಬೇಕಾಗುತ್ತದೆ. ಕೂತಲ್ಲೇ ಕೂಡಬೇಕು, ಎಲ್ಲವನ್ನ ಅಲ್ಲಿಯೇ ಮಾಡಬೇಕು. ಮುಂದೆ ಹೋಗಬೇಕೆಂದ್ರೆ ಯಾರಾದರೂ ಸಹಾಯ ಮಾಡಬೇಕು. ಇಂತಹ ದುರ್ಭಾಗ್ಯದ ಜೀವನ ಒಬ್ಬ ಮನುಷ್ಯ 20 ವರ್ಷಗಳ ಕಾಲ ಅನುಭವಿಸಬೇಕಾಗುತ್ತದೆ. ಇದು ಮನುಷ್ಯನೇ ಮಾಡಿದ ಕರ್ಮ. ಆ ಕರ್ಮವನ್ನ ಮನುಷ್ಯ 100 ವರ್ಷಗಳ ಕಾಲ ಅನುಭವಿಸಬೇಕು. ಆದ್ರೆ 60 ವರ್ಷಕ್ಕಿಂತ ಮೊದಲು ಜೀವನವನ್ನ ತ್ಯಜಿಸಿ ಇಹಲೋಕವನ್ನ ಪಡೆಯುವವರೇ ಮೋಕ್ಷವನ್ನ ಹೊಂದುತ್ತಾರೆ. ಒಳ್ಳೆಯ ಜೀವನವನ್ನ ನಡೆಸದಂತ ಆಗುತ್ತದೆ. ಆದರೆ 60 ವರ್ಷದ ಮೇಲೆ ಜೀವನ ತುಂಬಾನೇ ಕಷ್ಟಕರವಾಗಿರುತ್ತದೆ. ಸ್ನೇಹಿತರೆ, ಅದಕ್ಕೆ ಹೇಳುವುದು, ವಯಸ್ಸು ಮುಖ್ಯವಲ್ಲ. ನಿಮ್ಮ ವಯಸ್ಸಿನಲ್ಲಿ ನೀವು ಏನು ಮಾಡುತ್ತೀರಾ ಅನ್ನೋದು ಮುಖ್ಯ. ಎಷ್ಟು ಸಂತೋಷವಾಗಿರುತ್ತೀರಾ ಅನ್ನೋದು ಮುಖ್ಯ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಕ್ವಾಲಿಟಿ ಟೈಮ್ ಅನ್ನ ನಮ್ಮ ಜೀವನದಲ್ಲಿ ಕಳೆಯಬೇಕು. ಆಯಸ್ಸು ಎಷ್ಟೇ ಕಡಿಮೆ ಆದರೂ ಪರವಾಗಿಲ್ಲ, ಒಳ್ಳೆಯ ಜೀವನವನ್ನ ಮಾಡಬೇಕು. ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ಕೇಳಬೇಕು, ಒಳ್ಳೆಯದನ್ನ ಅನುಭವಿಸಬೇಕು. ಆಗಲೇ ಒಳ್ಳೆಯ ಸಂತೋಷದ ಜೀವನವನ್ನ ನಡೆಸಲು ಸಾಧ್ಯ. ಇಲ್ಲವಾದರೆ ನೀವು ನಾಯಿ, ಕತ್ತೆ, ಗೂಬೆಯ ಜೀವನವನ್ನ ಅನುಭವಿಸಬೇಕಾಗುತ್ತದೆ. ಈಗ ನೀವೇ ಯೋಚನೆ ಮಾಡಿ, ಮನುಷ್ಯನಿಗೆ 100 ವರ್ಷ ಬೇಕಾ ಅಥವಾ 40 ವರ್ಷ ಬೇಕಾ ಅಂತ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸಪ್ ಅಥವಾ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಈ
ಒಂದು ಮನಸ್ಥಿತಿ ಅರ್ಥವಾಗಲಿ. ಇಂತಹದೇ ಇನ್ನಷ್ಟು ಕುತೂಹಲ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.